ಈ 3 ಜನ ಆರೋಪಿಗಳದ್ದು CCTVಯಲ್ಲಿ ತುಂಬಾ ಕ್ಲಿಯರ್ ಆಗಿ ಮ್ಯಾಚಿಂಗ್ ಆಗಿರೋದ್ರಿಂದ ಮತ್ತೆ ಅವರು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಇದರಲ್ಲಿ ಮೇನ್ ಆರೋಪಿ ಆಗಿರುವಂತಹ ರಾಜು ಎಂಬುವರು ಉತ್ತರ ಪ್ರದೇಶದವರು. ಅವರ ಮೇಲೆ ನಮಗೆ ಸದ್ಯಕ್ಕೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ 26 ಪ್ರಕರಣಗಳು ಸಿಕ್ಕಿದೆ. ಅದರಲ್ಲಿ ಇದೇ ತರ ವೆಪನ್ಸ್ ಯೂಸ್ ಮಾಡುವಂಥದ್ದು, ಮರ್ಡರ್, ಎಕ್ಸ್ಟಾರ್ಷನ್ ಮತ್ತೆ ಮಹಿಳೆಯರ ಮೇಲೆ ಹಲ್ಲೆ ಆಗಿರುವಂಥದ್ದು, ಈ ತರ ಸುಮಾರು ಮತ್ತೆ ರಾಬರಿ, ಈ ತರ ಸುಮಾರು ಪ್ರಕರಣಗಳು ನಮಗೆ 5 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಿದಾಗ ಕಂಡು ಬಂದಿದೆ. ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ್ ಮತ್ತೆ ಇತರ ಸ್ಟೇಟ್ಗಳಲ್ಲಿ 5 ಸ್ಟೇಟ್ಗಳಲ್ಲಿ ಆರೋಪಿ A1 ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥದ್ದು. ಇನ್ನೂ ಅಡಿಷನಲ್ ಕೇಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಫುಲ್ ಡೇಟಾ ಸಿಗಲಿಲ್ಲ. ಇನ್ನೊಬ್ಬ ಆರೋಪಿ ಅಜಯ್ ರಸ್ತೋಗಿ ಎಲಿಯಾಸ್ ಅನ್ಮೋಲ್ ಅಂತ ಹೇಳಿ, ಅವರು ಉತ್ತರಾಖಂಡ್ ಮೂಲದವರು. ಅವರದ್ದು ಸದ್ಯಕ್ಕೆ 2018 ನಂತರ ಆಗಿರುವಂತಹ ಕೇಸಸ್ ನೋಡಿದ್ರೆ ಅವರ ಮೇಲೂ ಸದ್ಯಕ್ಕೆ ನಮಗೆ 8 ಪ್ರಕರಣಗಳಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಸಹ 4 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರುವಂಥದ್ದು. ಮೂರನೇ ಆರೋಪಿ ಜಿಯಾವುಲ್ಲಾ ಅಂತ ಹೇಳಿ, ಜಿಯಾವುಲ್ ವಾಜುಲ್ ಶೇಖ್ ಎಲಿಯಾಸ್ ದೀಪಕ್ ಅಂತ ಹೇಳಿ, ಆ ವ್ಯಕ್ತಿ ಇದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಮುಂಬೈ ಪೊಲೀಸಲ್ಲಿ ಸದ್ಯಕ್ಕೆ 12 ಕೇಸಸ್ ಡೀಟೇಲ್ಸ್ ಸಿಕ್ಕಿದೆ. ಅದರಲ್ಲಿ ರಾಬರಿ, ಡಕಾಯಿಟಿ, ಫೈರಿಂಗ್ ಇನ್ಸಿಡೆಂಟ್ಸ್ ಆಗಿರೋದೆಲ್ಲ ನಮಗೆ ಕಂಡು ಬಂದಿದೆ. ಮತ್ತೆ ಫರ್ದರ್ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಳಿಸಿ ಪ್ರತಿಯೊಬ್ಬರ ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ಮಾಹಿತಿ ಕಲೆ ಹಾಕ್ತೀವಿ. ಇದೊಂದು ಕ್ಲಿಯರ್ ಕಟ್ ಪ್ರೊಫೆಷನಲ್ ಸಿಪಾಯಿ ಗ್ಯಾಂಗ್ ಬಂದಿರುವಂಥದ್ದು. ಮತ್ತೆ ಇದೇ ತರ ಸುಮಾರು ಪ್ರಕರಣಗಳಿಗೆ ಹಿಂದೆ ಮಾಡಿ ತಲೆ ಮರೆಸಿಕೊಂಡು ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಓಡಾಡಿರುವಂತಹ ವ್ಯಕ್ತಿಗಳು ಅಂತ ನಮಗೆ ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವರು 3 ಜನ ಫಸ್ಟ್ ಒಂದು ಬಸ್ ಹತ್ತಿ ಮತ್ತೆ ಸೆಪರೇಟ್ ಬಸ್ಗಳಲ್ಲಿ ಹತ್ತಿ ಮತ್ತೆ ಮಧ್ಯದಲ್ಲಿ ಟ್ರೈನಿಗೆ ಶಿಫ್ಟ್ ಆಗಿ ಇವರು ಮೂರು ಬೇರೆ ಬೇರೆ ಸ್ಟೇಟ್ ಇರೋದ್ರಿಂದ ಒಂದು ವರ್ಕ್ ಮುಗಿದ್ರೆ ಮತ್ತೆ ಒಟ್ಟಿಗೆ ಒಂದೇ ಕಡೆ ಹೋಗುವಂಥದ್ದು ಆ ಥರ ಪ್ಲಾನಿಂಗ್ ಏನಿಲ್ಲ. ಮತ್ತೆ ಅವರು ಪ್ರೊಫೆಷನಲ್ ಕಿಲ್ಲರ್ಸ್ ಇರೋದ್ರಿಂದ ಅವರು ಒಬ್ಬೊಬ್ಬರ ಹತ್ರ ಇಂಟ್ರಾಕ್ಷನ್ ಸಹ ಮಾಡ್ತಾರೆ. ಒಬ್ಬೊಬ್ಬರ ಹತ್ರ ಫೋನ್ ಕರೆ ಮಾಡಿ ಮಾತಾಡೋದು, ಆ ಥರ ಇಂಟ್ರಾಕ್ಷನ್ಸ್ ಅದೆಲ್ಲ ಮುಂಚೆನೇ ಫಿಕ್ಸ್ ಮಾಡಿ. ಇನ್ಫ್ಯಾಕ್ಟ್ ನಮಗೆ ಅವರ ಕೈಯಿಂದ ಸಿಕ್ಕಿರುವಂಥ ಮೊಬೈಲ್ ಫೋನ್ಸ್ ಇದೆ. ನಮಗೆ ಇನ್ನೊಂದಿನ ಕಾಲ ತಡೆ ಆಗಿದ್ರೆ ಆ ಫೋನ್ಗಳು ಸಿಗ್ತಾ ಇಲ್ಲ. ಅದೆಲ್ಲ ಕೆಲಸಕ್ಕೋಸ್ಕರ ತೆಗೆದ ಫೋನು, ಕೆಲಸ ಆದ್ಮೇಲೆ ಡಿಸ್ಟರ್ಬ್. ಸರ್, ಎಷ್ಟು ಅಮೌಂಟ್ ಈ ಸುಪಾರಿ ಕೊಟ್ಟಿದ್ದೀರಾ? ಈಗ ನಮಗೆ ಒಂದು ಆರೋಪಿಗಳಿಗೆ ಒಂದು 2 ಲಕ್ಷ ಅಂತ ಇದುವರೆಗೂ ದುಡ್ಡು ಬಂದಿರೋದ್ರ ಬಗ್ಗೆ ನಮಗೆ ಸ್ಪೆಸಿಫಿಕ್ ಮಾಹಿತಿ ಇದೆ. ಇದುವರೆಗೂ ಫೈನಲ್ ಅಮೌಂಟ್ ಎಷ್ಟಿಗೆ ಹಾಕಿದ್ದಾರೆ ಒಬ್ಬರದ ಅಕೌಂಟಿಗೆ ನಮಗೆ ಸಿಕ್ಕಿದೆ. ಉಳಿದವರ ಅಕೌಂಟಿಗೆ ರಾಜು ಅಕೌಂಟ್ A1 ಅಕೌಂಟಿಗೆ. ಅದಂದ್ರೆ ಈ ಘಟನೆ ಆದ ನಂತರ, ಈ ಘಟನೆ ಆಗಿ ಮುಂಚೆನೂ ಆಗಿದೆ, ಕೆಲವೊಂದು ಇನ್ಸ್ಟಾಲ್ಮೆಂಟ್ ಘಟನೆ ಆದ್ಮೇಲೆ ಟೋಟಲ್ 2 lakhs 2 ಲಕ್ಷ ಮೇಲೆ